ಅಂಗನವಾಡಿ ಕಾರ್ಯಕರ್ತೆಯರನ್ನು ಬಿಎಲ್ಒ ಕೆಲಸದಿಂದ ಕೈಬಿಡುವಂತೆ ಬಂಟ್ವಾಳ ತಾಲೂಕು ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ಸಂಘ ಆಗ್ರಹಿಸಿದೆ. ಬಿಸಿ ರೋಡ್ನಲ್ಲಿ ಸಂಘದ ಅಧ್ಯಕ್ಷೆ ವಿಜಯವಾಣಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಬಂಟ್ವಾಳ ತಾಲೂಕಿನಲ್ಲಿ ಅನೇಕ ಮಂದಿ ಅಂಗನವಾಡಿ ಕಾರ್ಯಕರ್ತೆಯರು ಬಿಎಲ್ಒಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈಗ ಉಳಿದ ಕಾರ್ಯಕರ್ತೆಯರಿಗೂ ಅವರ ಗಮನಕ್ಕೆ ಬಾರದೆ ಬಿಎಲ್ಒಗಳಾಗಿ ನೇಮಕ ಮಾಡಲಾಗಿದೆ. ಸಿ ದರ್ಜೆ ನೌಕರರನ್ನ ಬಿಎಲ್ಒಗಳಾಗಿ ನೇಮಿಸಬೇಕೆಂದು ಚುನಾವಣಾ ಆಯೋಗದಿಂದ ಸೂಚನೆ ಬಂದಿದ್ದು, ಈ ಕಾರಣಕ್ಕಾಗಿಯೇ ಆಶಾ ಕಾರ್ಯಕರ್ತೆಯರು ಹಾಗೂ ಪಂಚಾಯತ್ ಸಿಬ್ಬಂದಿಗಳನ್ನು ಬಿಎಲ್ಒ ಕೆಲಸದಿಂದ ಮುಕ್ತಗೊಳಿಸಲಾಗಿದೆ. ಆದರೆ ಗೌರವಧನ ಪಡೆಯುವ ಅಂಗನವಾಡಿ ಕಾರ್ಯಕರ್ತೆಯರನ್ನ ಬಿಎಲ್ಒ ಕೆಲಸದಿಂದ ಕೈಬಿಡದಿರುವುದು ಯಾವ ನ್ಯಾಯ ಎಂದು ಪ್ರಶ್ನಿಸಿದರು. ಅಂಗನವಾಡಿ ಕಾರ್ಯಕರ್ತೆಯರನ್ನ ಸಿ ದರ್ಜೆ ನೌಕರರೆಂದು ಪರಿಗಣಿಸಿದ್ರೆ ಬಿಎಲ್ಒ ಕೆಲಸ ಮಾಡುತ್ತೇವೆ ಅಂತ ಅವರು ಈಗಾಗಲೇ ಪೋಷಣ್ ಟ್ರ್ಯಾಕರ್ನಲ್ಲಿ ತುಂಬಾ ಕೆಲಸದ ಒತ್ತಡ ಇದ್ದು ಬೇರೆ ಇಲಾಖೆ ಕೆಲಸ ಮಾಡಲು ಕಷ್ಟ ಸಾಧ್ಯವಾಗಿದೆ. ಆದ್ದರಿಂದ ಕೂಡಲೇ ಬಿಎಲ್ಒ ಕೆಲಸದಿಂದ ಅಂಗನವಾಡಿ ಕಾರ್ಯಕರ್ತೆಯರನ್ನ ಮುಕ್ತಗೊಳಿಸಬೇಕೆಂದು ಅವರು ಆಗ್ರಹಿಸಿದರು. ಮೀಟಿಂಗ್ ಮಾಡಿದ ಉದ್ದೇಶ ಬಿಎಲ್ಒ ಕೆಲಸದ ಬಗ್ಗೆ. ಈಗಾಗಲೇ ಅಂಗನವಾಡಿ ಟೀಚರ್ಸ್ನವರು ಬಿಎಲ್ಒ ಆಗಿ ಇದ್ದಾರೆ ಹೆಚ್ಚಿನ ಕಡೆ. ಅದೇ ರೀತಿ ಆಶಾ ಕಾರ್ಯಕರ್ತೆಯರಿದ್ರು ಹಾಗೂ ಪಂಚಾಯತ್ ಸಿಬ್ಬಂದಿಗಳು ಕೂಡ ಇದ್ರು. ಮೊನ್ನೆ ತಾನೇ ಒಂದು ಸಿ ದರ್ಜೆ ನೌಕರರನ್ನು ಬಿಎಲ್ಒಗಳನ್ನಾಗಿ ಮಾಡಬೇಕಂತ ಚುನಾವಣಾ ಆಯೋಗದಿಂದ ಒಂದು ಮಾಹಿತಿ ಬಂತು. ಹಾಗೆ ಇರುವಾಗ ನಾವೆಲ್ಲ ಏನು ಮಾಡಿದ್ದೇವೆ, ನಾವು ಯಾರು ಸಿ ದರ್ಜೆ ನೌಕರರಲ್ಲ ಅನ್ನೋದೊಂದು ನಮ್ಮ ನಂಬಿಕೆ ಇತ್ತು. ಆಶಾ ಕಾರ್ಯಕರ್ತೆಯರನ್ನು ಆ ಬಿಎಲ್ಒ ಕೆಲಸದಿಂದ ತೆಗೆದ್ರು. ಅದೇ ರೀತಿ ಪಂಚಾಯತ್ನಲ್ಲಿ ಇರುವವರನ್ನು ಕೂಡ ತೆಗೆದ್ರು. ಯಾಕಂದ್ರೆ ಅವರು ಗೌರವಧನ ದುಡಿಯುವವರನ್ನ ಒಂದು ಮಾಹಿತಿ. ಆದ್ರೆ ಈಗ ಯಾರು ಇಷ್ಟರ ತನಕ ಬಿಎಲ್ಒ ಆಗಿ ಇರ್ಲಿಲ್ಲ ಅವರನ್ನು ಎಲ್ಲರನ್ನು ಯಾರ ಹತ್ರನೂ ಕೇಳದೆ ಅವರನ್ನು ಆಯ್ಕೆ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಈಗೀಗ ನೋಟಿಸ್ ಬರ್ತಿದೆ. ನಮ್ಮದೊಂದು ಪ್ರಶ್ನೆ ಏನಂದ್ರೆ, ಯಾವ ಇಲಾಖೆಗಾಗ್ಲಿ ಚುನಾವಣಾ ಆಯೋಗಕ್ಕಾಗ್ಲಿ ನಾವು ಗೌರವಧನಕ್ಕೆ ಕೆಲಸ ಮಾಡುವವರನ್ನು ಇನ್ನೂ ಯಾಕೆ ಅರ್ಥ ಆಗ್ಲಿಲ್ಲ ಅನ್ನೋದು ನಮ್ಮ ಪ್ರಶ್ನೆ. ನಾವು ಯಾರು ಸಿ ದರ್ಜೆ ನೌಕರರಲ್ಲ, ನಾವು ಕೂಡ ಎಲ್ಲರಿಗೆ ಗೌರವಧನ ಪಡೆಯುವ ಕಾರಣ ನಮ್ಮ ಬೇಡಿಕೆ ಏನಂದ್ರೆ ಸಿ ದರ್ಜೆ ನೌಕರರನ್ನೇ ಮಾಡಬೇಕು. ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ, ನಾವು ಫಸ್ಟ್ ಇದು ಬಂಟ್ವಾಳ ತಾಲೂಕಿನಲ್ಲಿರುವ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯನ್ನು ಬಿಎಲ್ಒ ಕೆಲಸದಿಂದ ಮುಕ್ತರಾಗಿಸಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆ. ಇದು ಚುನಾವಣಾ ಆಯೋಗದವರು ಇದನ್ನು ಪರಿಶೀಲನೆ ಮಾಡಿ ನಮಗೆ ಸ್ಪಂದನೆ ಮಾಡಿಸಬೇಕಂತ ನಿಮ್ಮ ಮೂಲಕ ನಾವು ವಿನಂತಿಸುತ್ತಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಸಂಘದ ಪದಾಧಿಕಾರಿಗಳಾದ ರೇಣುಕಾ, ಗುಲಾಬಿ, ಯಮುನಾ, ಜಯಶ್ರೀ, ಶ್ರೀವಾಣಿ ಉಪಸ್ಥಿತರಿದ್ದರು. ಸನೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ. ಬಲೆ ಬಲೆ ಯಾವ ಲೇಟ್ ಅಲ್ಲಿ పోయి ಈ ಫರ್ನಿಚರ್ ಹಿಂಗ ಮಸ್ತ್ ಇಷ್ಟ ನಿಲ್ಲಡಿ ಬತ್ತಂ పోయి ಬಾಬಾ ಇಲ್ಲ ಮಸ್ತ್ ಖುಷಿ ಆಪುಂಡು ಬಾಬಾ ಕುಲ್ ಕುಲ್ಲೇರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈದಲ್ಲಿ ಇಲ್ಲಡ್ ಮಾತಾಡಲು ವೀಕಿದ ಫರ್ನಿಚರ್ ಉಂಡು ಈರಿಂಗ ದಾಲ್ ದೆತ್ಕೋರ್ಬಿನೆಜಿ ಪೋಲೇರ್ ಬೇಬಿ ಯಬಾ ವೀಕೆ